This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure Agarbatti, Ashoka Business Center, Workspace managed by Vertex, co-powered by ಇದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಹಾಗೆಯೇ ಸೈಕಲ್ ಪ್ಯೂರ್ ಅಗರಬತ್ತಿ. ಸೊ ನಮ್ಮ ಒಂದು ಎಪಿಸೋಡ್ ಒಳ್ಳೆ ರೀತಿಯಲ್ಲಿ ನಡೆಯಿತು, ಇನ್ನೊಂದು ಎಪಿಸೋಡ್ ಕೂಡ ನಡೀಲಿಕ್ಕಿದೆ. ನಾವು ಕೂಡ ಎಕ್ಸೈಟೆಡ್ ಆಗಿದ್ದೇವೆ. ರಾಹುಲ್ ಅವರೇ, ಹೌದು, ಎಲ್ಲರನ್ನು ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಯಾಕೆಂದರೆ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4ನ ಇನ್ನೊಂದು ಸಂಚಿಕೆಗೆ ನಾವು ಕಾಲಿಟ್ಟಿದ್ದೀವಿ. ಹಾಗೂ ಇನ್ನಷ್ಟು ನಮ್ಮ ಪರ್ಫಾರ್ಮರ್ಸ್ ಆಗಲಿ, ನಾವು ವಾರಿಯರ್ಸ್ ಅಂತ ಅವ್ರನ್ನ ಕರಿತೀವಿ. ಯಾಕಂದರೆ ಇಲ್ಲಿ ಸ್ಟೇಜಲ್ಲಿ ಒಂದು ಬ್ಯಾಟಲೇ ನಡೆಯುತ್ತೆ, ಅದರ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ಹಾಗೂ ಈ ಎಲ್ಲ ನೃತ್ಯಗಳನ್ನು ನಾವು ಈ ವೇದಿಕೆ ಮೇಲೆ ನೋಡ್ಬೋದು. ಅವರು ಒಂದು ಫಿಲ್ಮಿ ಡ್ಯಾನ್ಸ್ನ, ಅಂದರೆ ಒಂದು ಫಿಲ್ಮ್ನ ಪ್ರತಿಯೊಂದು ವಿಷಯವನ್ನು ಕೂಡ ಇಲ್ಲಿ ಡಿಪಿಕ್ಟ್ ಮಾಡ್ತಾರೆ. ಇಡೀ ಸಿನಿಮಾವನ್ನು ನೃತ್ಯ ರೂಪಕವಾಗಿ ನಮಗೆ ತೋರಿಸ್ತಾರೆ. ಇದೇ ಅವರು ಕೊಟ್ಟಿರುವಂತಹ ಕಂಡೀಷನ್ಗಳು. ನಾವು ಸೊ ಯಾವ ರೀತಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಎಸ್, ಅದಕ್ಕಿಂತ ಮೊದಲೇದಾಗಿ ನಮ್ಮ 3 ಜನ ತ್ರಿಮೂರ್ತಿಗಳನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊದಲೇದಾಗಿ ಎಲ್ಟನ್ ಮಸ್ಕರೇನಿಸ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ದ ಗಾರ್ಜಿಯಸ್ ರಶ್ಮಿತಾ ಚಾಂಗಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಮ್ಮ ಕಿಶೋರ್ ಅಮನ್ ಶೆಟ್ಟಿ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡುವಂತ ಹೊತ್ತು. ಸೊ ನಮ್ಮ ಫಿಲ್ಮಿ ರೌಂಡ್ ಕೊನೆಯ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಅದ್ಭುತವಾದಂತಹ ತಂಡಗಳ ಅದ್ಭುತವಾದಂತಹ ಪ್ರದರ್ಶನ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಈಗ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ಇವರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೇವೆ. ಹಾಗಾಗಿ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ದಿ ಕ್ಲಾನ್, ನಮ್ಮ ಮಂಗಳೂರಿನ ಹೆಮ್ಮೆಯ ತಂಡ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ದಿ ಕ್ಲಾನ್. ಕೆಲವರು ಗುಲಾಮ್ರಾಗಿದ್ರು 100 ವರ್ಷ ಬದುಕಬೇಕು ಅನ್ಕೋತಾರೆ. ಇನ್ ಕೆಲವರು ಒಂದ್ ದಿವ್ಸ ಇದ್ರು ಸುಲ್ತಾನ್ ಆಗಿದ್ದು ಸಾಯ್ಬೇಕು ಅನ್ಕೋತಾರೆ. ಆದ್ರೆ ಅವನಿರೋವರೆಗೂ ಈ ಮುಳ್ಳಿನ ಪ್ರಪಂಚದಲ್ಲಿ ನಾನು ಆಸೆ ನೆರವೇರಿಸೋ ಸುಲ್ತಾನನಾಗೇ ಇರ್ಬೇಕು. ವಿಜಯಗಳನ್ನು ಸಾಧಿಸೋದು ಇತಿಹಾಸಕ್ಕೋಸ್ಕರ. उसका नाम और निशान इतिहास के किसी भी पन्नों में नहीं होना चाहिए. History always wins. It's signing the death warrant. It's the biggest kept secret in the history of India. ನಮ್ಮೂರಲ್ಲಿ ఉన్న ರಾಕಿ ಬಾಯ್ ಅಂತಾರೆ ಸಾಬ್. ಒಬ್ಬ ರಾಕಿ ನುಡ್ಸಿದ್ವಿ, ಈ ರಾಕಿ ಹೊಡಿಯಕ್ಕೆ ಇನ್ನೊಬ್ಬ ರಾಕಿ ನುಡ್ಸಕ್ಕಾಗಲ್ವಾ? ನಮ್ಮಪ್ಪನ ಕೈಲೇ ಆಗಿಲ್ಲ ಅಂದಮೇಲೆ ನಮ್ಮಪ್ಪರಾಣೆಗೂ ಇನ್ಯಾವನ್ ಕೈಲೂ ಆಗಲ್ಲ. ಒನ್ ಅಂಡ್ ಓನ್ಲಿ ಪೀಸ್. वही चाहिए जो 20 साल पहले चाहिए था. दुनिया
फलक का दस्तूर, खुदा का हुक्म और एक माँ की दुआ है कि हाथों की लकीरों को भी रुखसत कर, रोकने से भी नहीं रुकेगी तुम्हारी ये सल्तनत। ನಿನ್ಗೂ ಗರ್ಡನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ದುರಾಸೆ ನಿನಗೂ ಬಂದ್ಬಿಟ್ಟಿದೆ. ಆದ್ರೆ ನಿನ್ ಕೆಲಸ ಇರಬಾರ್ದು. ಹೇಳು, ಯಾರಿಗೋಸ್ಕರ ಮಾಡ್ತಿದ್ಯಾ? ನಮ್ಮಮ್ಮ ಹೋಗ್ತಾ ನನ್ನ ಹತ್ರ ಒಂದು ಮಾತು ತಗೊಂಡು ಹೋದ್ಲು. ಕೊಟ್ಟ ಮಾತಿಗೆ ನಾನು ಸ್ವಾರ್ಥಿನೂ ಆಗ್ತೀನಿ, ಹೇಡಿನೂ ಆಗ್ತೀನಿ, ಕೊಲೆಗಾರನೂ ಆಗ್ತೀನಿ, ಕ್ರಿಮಿನಲ್ಲು ಆಗ್ತೀನಿ, ವಿಲ್ಲನ್ನು ಆಗ್ತೀನಿ. ಕೊಟ್ಟ ಮಾತಿಗೆ ಸಾಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅವಳ ಆಸೆನೇ ನನ್ನ ಆಟ. ಈ ಚಂಡಮಾರುತ ಯಾವ ದಿಕ್ಕಿಗೆ ತಿರುಗುತ್ತೋ ತೀರಾ ಅಮ್ಮ ಬರ್ತಾ ಇದ್ದಾಳೆ. ಆ ದಿನ ಜೋರಾಗಿ ಬಿರುಗಾಳಿ ಬೀಸ್ತಿದ್ದಾಗ ಹಡಗಲ್ಲಿ ಒಬ್ನೇ ಯಾರಿಗೂ ಭಯ ಪಡದೆ ಹೊಳಿತಿರೋ ಸಮುದ್ರದ ಮೇಲೆ ಹಾದು ಹೋಗ್ತಾನೆ. Rocky is not responding to the warnings, Major. The US Navy and Indonesian Navy are closing in. We are waiting for your orders. Do it. ಅಮ್ಮ, ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ. ಸಾಯೋ ದಿನ ಬಂದ್ರು ಚಟ್ಟ ಕಟ್ಟಕ್ಕೂ ಯಾರಿಗೂ ಕೆಲಸ ಸಿಗಲ್ಲ. ಯಾಕಂದ್ರೆ ಅವ್ನ ಗೋರಿವರೆಗೂ ಸ್ವಂತ ಹೆಜ್ಜೆನೇ ಇರುತ್ತೆ. ನಾವು ಕೆಳಗಡೆ ಕುತ್ಕೊಂಡು ನೋಡಿದಾಗ ಸ್ಟೇಜಲ್ಲಿ ಫುಲ್ ವಿಜುವಲ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅಬ್ಬರದಲ್ಲಿ ಕಾಣಿಸ್ತಾ ಇತ್ತು. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿರುವಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆ್ಯಸ್ ಅ ಆಡಿಯನ್ಸ್ ನಮಗೆಲ್ರಿಗೂ ಕೂಡ ನೋಡಲಿಕ್ಕೆ ಸಿಕ್ಕಿತು. ಆದರೆ ಆ್ಯಕ್ಚುಯಲ್ ಜಡ್ಜ್ಮೆಂಟ್ ನಮ್ಮ ತ್ರಿಮೂರ್ತಿಗಳು ಕೊಡಲಿಕ್ಕಿದ್ದಾರೆ.
ಮೊದಲನೇದಾಗಿ ಕಿಶೋರ್ ಸರ್ ಅವರೇ, ನಿಮಗೆ ಹೇಗನ್ನಿಸ್ತು? ಕ್ಲಾನ್ ಎಸ್ ಏತ್ ಯುನೀಕ್ ಆದ ಆ ಪುದರುಂಡ ಆತೆ ಯುನೀಕ್ ಆದ ನಿಕಲ್ನ ಡಾನ್ಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ನಿಕುಲ್ ಅಲ್ಪ ಡಾನ್ಸ್ ಮಲ್ತೊಂದು ಇತ್ತಾರೆ, ಮೂಲ್ ಯಾನ್ ನಲ್ತೊಂದಿತ್ತೆ ಒಳ್ಳೆ. ಥ್ಯಾಂಕ್ ಯು ಸೊ ಮಚ್ ಅಲ್ಲ, ಥ್ಯಾಂಕ್ ಯು ಸೀರಿಯಸ್ಲಿ. ಆ್ಯಂಡ್ ಎಸ್, ಕಮಿಂಗ್ ಬ್ಯಾಕ್ ಟು ಪರ್ಫಾರ್ಮೆನ್ಸ್, ದಾಲ ಮಲ್ತದೆ ಜರ್ ಸಿಂಪಲ್ ಬತ್ತಾರೆ ಒಂಜಿ ಒಂಜಿ ಆರ್ಟಿಸ್ಟ್ ವೇ ಇಂದ ಪನ್ಪೇರ ಅದ. ಒಂಜಿ ಆರ್ಟಿಸ್ಟ್ ಬೊಕ್ಕೊರಿ ಡಾನ್ಸರ್ ರಡ್ಡಲ ಒಟ್ಟಾಂಡ ಅವೊಂಜಿ ಎಂಚ ಒಂಜಿ ಬೂಮ್ ಆಪಂಡತ ಆ ಪರ್ಫಾರ್ಮೆನ್ಸ್ ಈ ಸ್ಟೇಜ್ ತೂಯರೆ ತಿಕ್ಕಂಡೀನಿ. ಥ್ಯಾಂಕ್ ಯು ಸರ್. ಐ ಆಮ್ ಸೀರಿಯಸ್ಲಿ ಬ್ಲೆಸ್ಡ್ ಟು ವಾಚ್ ಯು ಗೈಸ್, ಬಿಕಾಸ್ ನಿಕ್ಲೇನ ಕ್ಯಾರೆಕ್ಟರ್ ಸ್ಟಾರ್ಟ್ ಟು ಎಂಡ್ ಮುಟ್ಟ ನಿಕ್ಲೇನು ಯಾನ್ ಓಲ್ ತೂಪಿನಿಂದ ಪನ್ ಹೆಂಗೆ ಕಂಚಿಂದ ಒಂಜಿ ಕನ್ಫ್ಯೂಷನ್ ಪನ ಪೂರ ನಿಕ್ಲು ಈತ್ ಡಾನ್ಸಸ್లో ಒಂಜೇ ಲೆಕ್ಕ ಇತ್ತಾರೆ. ಒಂಜೇ ಲೆಕ್ಕ ಪಂಡ ನಿಕಲ್ನ ಒಂಜಿ ಆ ಅಂಡರ್ಸ್ಟ್ಯಾಂಡಿಂಗ್ ಆ ಒಂಜಿ ಪವರ್ ಉಂಡತ ನಿಕ್ಲೇನ ಒಂಜಿ ಆ ಗ್ಯಾದರ್. ಐ ಸ್ವೇರ್ ಐ ಫೆಲ್ಟ್ ಇಟ್ ಯೋ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಯಶ್ವಿನ್. ಎಸ್ ಸರ್. ಯಶ್ವಿನ್, ಯು ಆರ್ ಅ multi-talented person, a boy. Seriously, irna onji acting, irna onji a look, a ಎಷ್ಟು ಒಂಜಿ ಡಾನ್ಸ್ ವಾರಿಯರ್ಸ್ ದ ಸ್ಟೇಜ್ಗೆ ಬರ್ತಿಲ್ಲ ಕಾಂಡ್ ವರಕ್ ಇರ್ನ ಒಂಜಿ ಈತ್ ಮಲ್ತಿನೇಟಂಗೆ ಒಂಜಿ ಇಷ್ಟ ಏನಿದೆ ಅದು ಗೊತ್ತಂಡ. ಅಲ್ಪ ತಾಯಿ ತಗ ಒಂಜಿ ಇಂಚ ಕಿಸ್ ಮಲ್ತಾರತ, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗ್ರೂಪ್ ಒಂಜಿ ಡಯಾಗ್ನಲ್ಡ್ ಒಂಜಿ ಗ್ರೂಪ್ ನಿಕ್ಕುಲು ಒಂಜಿ ಇಂಚ ತೂಂದು ಪರ ಶಿಪ್ ಪೋಪಿನ ಲಾಸ್ಟ್ ಮೂಮೆಂಟ್ ಆ ಒಂಜಿ ಫೀಲ್ ಒಂಜೇ ನೆಟ್ LED ಪ್ಲೇ ಆವಂದಿತ್ತಂಡು ಆ ಪೂರ್ಣ ಲುಕ್ ಕಡೆಗೆ ಪೋಂಡತ ಅವಲ ಐ ರಿಯಲಿ ಫೆಲ್ಟ್. ಥ್ಯಾಂಕ್ ಯು ಸೋ ಮಚ್. ಕೊರಿಯೋಗ್ರಫಿ, ಸಿ ದೇರ್ ಆರ್ ಸೋ ಮೆನಿ ಕೊರಿಯೋಗ್ರಾಫರ್ಸ್, ದೇರ್ ಆರ್ ಸೋ ಮೆನಿ ಕೊರಿಯೋಗ್ರಫಿ ವೇರಿಯೇಷನ್ ಮಸ್ತ್ ಉಪ್ಪುಂಡು. ಬಟ್ ಏನೋ ಆ ಒಂಜಿ ಥಿಂಕಿಂಗ್ ಬೋರ್ಡು ಜನಕ್ಲೆಗ್ದಾದ, ಆಡಿಯನ್ಸ್ಗ್ದಾದ, ಎಂಕ್ಲೆಗ್ದಾದ ಆ ಥಿಂಕಿಂಗ್ ನಿಕುಲ್ ಈ ಸ್ಟೇಜ್ಗೆ ಪತ್ತೊಂಬೈದರು. KGF, ಒನ್ ಆಫ್ ದ ಪ್ಯಾನ್ ಇಂಡಿಯಾ ಮೂವಿ, ಒನ್ ಆಫ್ ದ ಸೂಪರ್ ಹಿಟ್ ಮೂವಿ. ಅವೇನು ಮಲ್ಪೊಡುಂದಂಡ ಆತ್ ತಾಕತ್ ಬೋರ್ಡ್ ಆತ್ ಅವೊಂಜಿ ಫೀಲ್ ಬೋರ್ಡ್ ದಯಪಂಡ ಒಂಚೂರು ಲಂಚಿಂಚಾಂಡ KGF ಡೌನ್ ಆಪುಂಡು. ಸೊ ನಿಕುಲ್ KGF ಅವೇ ಲೆವೆಲ್ಡ್ ದೀತಾರೆ ಗೈಸ್. Thank you sir, thank you so much, means a lot sir, thank you. I'm so happy ದಯಪಂಡ ಈ ಡಾನ್ಸ್ ವಾರಿಯರ್ಸ್ ಸೀಸನ್ 4 ಇಂಚಿಂದ ಟೀಮ್ಸ್ ಬರೋದುಂಡು. ಆ್ಯಂಡ್ ವಿ 3 ಸೀರಿಯಸ್ಲಿ ಪ್ರೌಡ್. ಆ್ಯಂಡ್ ಎಂಕುಲ್ ಪೂರ ಇಡೀ ನಮ್ಮ ತುಳುನಾಡು ಅವಾರ್ಡ್ ಇಡೀ ಕರ್ನಾಟಕ ಮತ್ತೆ ತೂವೊಂದುಲ್ಲೇರು ನಿಕ್ಲೇನು ನನಾತ್ ಬ್ಯಾಂಗ್ ಆನ್ ಆಲೆ ಗೆಟ್ ಬ್ಯಾಕ್ ಟು ವರ್ಕ್. ಗಾಡ್ ಬ್ಲೆಸ್ ಯು ಗೈಸ್. Thank you sir, thank you so much. ಥ್ಯಾಂಕ್ ಯು ಸೋ ಮಚ್. ಕೊಡೊಂಜಿ ಹೆಂಗೆ ಪನರ ಇತ್ತಂಡು ಒಂಜಿ ನಡುಟು ಒಂಜಿ ನಿಕ್ಲೇನ ಒಂಜಿ ಫೈಟ್ ಆಪುಂಡು. ಆ ಫೈಟ್ ಆ ಪೊಣ್ಣಗ್ ಸುಷ್ಮಾ, ಎಸ್ ಸುಷ್ಮಿತಾ, ಅವೊಂಜಿ ಈರ್ನ ಬ್ಲಡ್ ಪಿದೈ ಬರ್ತನ ಅವೊಂಜಿ ಮೂಮೆಂಟ್, ಆ ಮ್ಯಾಜಿಕಲ್ ಮೂಮೆಂಟ್ ಅಲ್ಪ ಕ್ರಿಯೇಟ್ ಆಂಡು ಇಂದು ಪನ್ಪಿನಿ ಕ್ರಿಯೇಟಿವಿಟಿ ಪಂಡ ಒಂದು ನೆಟ್ ಎಂಕುಲಿತ್ತ ಮಾರ್ಕ್ ಪಾಡ್ಯರ ಉಂಡತ ಎಂಕುಲು ಎನ್ನೋಡಾಪುಂಡು ದಾದ ವಿಷಯ ನೆಟ್ ಎನ್ನರ ದಾಲ ಇಜ್ಜೆ ಎಂಕ್. ಸೊ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಅವರೇ. ಸೊ ಓವರ್ ಟು ರಶ್ಮಿತಾ ಇರೆಗೆಂಚಾಂಡ್. Clan, Yes ma'am, how is the Josh? it's absolutely high ma'am. Yes, we are also very high looking at your performance. It is absolutely a feast to our eyes. Blessed ma'am, thank you. Amazing. Eren tupin eren mudpun gota ondiji. Everybody is like very attractive. Ennadule eren tupun gota aa namne mantidaru. It was really fun to watch. And ನಿಕುಲು ಎಂಗಲ್ನ ಪಂಡ ಒಂಜಿ ಸ್ಟ್ಯಾಂಡರ್ಡ್ ನನಲ ಒಂಚೂರು ಮಿತ್ತುಕೊನಯರು. KGF, as Kishorji told, KGF ಒಂಜಿ ಪ್ಯಾನ್ ಇಂಡಿಯಾ ಮೂವಿ ಆಯ್ತಾ ಸ್ಟ್ಯಾಂಡರ್ಡ್ ಆಲ್ರೆಡಿ ಇಟ್ ಇಸ್ ಟೂ ಹೈ. ಸೊ ಆ ಒಂಜಿ ಕಾನ್ಸೆಪ್ಟ್ ದೆತೊಂದು ನಾವೇನು ಟಚ್ ಮಾಡ್ಪುನ್ ಇಟ್ಸ್ ರಿಯಲಿ ರಿಸ್ಕಿ. ಬಟ್ ಯು ಗೈಸ್ ಆಲ್ ಡಿಡ್ ಇಟ್ really well. And sorry, Yashwin, right? Yes ma'am. Yashwin, your attitude is absolutely Thank top you notch. so much ma'am, thank you so much. Top notch attitude.
ಹೋಲ್ ಪರ್ಫಾರ್ಮೆನ್ಸ್ ಒಂಜಿ ಚೂರ್ಲ ವೀಕ್ ಆತುಜಿ ಓಲ್ ಇರ್ನ ಆಟಿಟ್ಯೂಡ್ ಆತ್ ಪರ್ಫೆಕ್ಟ್ ಪಿನ್ ಟು ಪಿನ್ ಇತ್ತಡು ಆ್ಯಂಡ್ ಆಲ್ ದ ಗರ್ಲ್ಸ್ there is no difference girls boys here la Yes, gotta everybody is amazing. Yeah, all the best. We are hoping to see you more. Yeah, Obviously, ma'am. yes, Obviously. thank you, all the best. Thank you so much. Thank you very much. Moving to Elton sir. Iregen Chand. And performance enchaitan panpandu onji elli onji small okay onji vishaya panpe enna joke lega Come on. 1 time, 2 time, 3 time. Blast! I love you, you love me. Thank you. sorry Okay. enna team enna joke lega an panondittinu onje every time perform manpunaga nama panpa dancer nakle play perform manpale panpa but I used to always say aglu pandai bokka nama dancers like behave malperapalli whenever we perform we need to perform like stars so e performance suday bokka when I want to comment for this act stars dakle encha pathadu pannaga epala untond pathadu Thank you so much, sir. okay and why I say this because dances ge epala mast challilaka undu manperaklu dances but I always say my kids you are stars for me perform like stars if you believe in yourself and perform like stars they people watching you aklu nikle and stars like a treatment pre start manpare acceptance open so give and take policy so you give saying I'm a star they will accept you as a star so inkonji 17 stars yashantu ilakandini and this is hard work this is team work okay but nevertheless ee performance bagge panodanna I genuinely don't have words every single character nikler altadu surumantna moolu finish manpunirda every single boy or a girl have performed like different 17 variations of Yash. Trust me when I say this yan sullu panondijji yan sullu panpurana ಒಂದು ಪೂರ ತೂತಿನಕ್ಲು ಹೆಂಗೆ ಗೊತ್ತಿಜಿ what they'll think about me but genuinely speaking this act was outstanding. Thank you, sir. Outstanding. Trust me, the vibe, the ambience you created on stage, encha baidanu pannaga, you know, energy award, nikla ulaid energy, that energy transferred to us, and it hit me. I remembered my kids. I used to say, I used to panonditte, but I think I saw that in y'all. So be positive, keep up the hard work. Inchane manple and no one is lesser than a star. Obviously nama kuldu namikle comment manpa but I will perform manperale yepala upodu okay so I wish you all the luck perform this way kushi antodu more to go more bright future to go God bless you all and yes Yashwin yeah manple nanla hard work manple Yes, and sir. all the 16 of them God bless you all Yes, Yes, sir. ಮನಸ್ಸಿಗೆ ಮುಟ್ಟಿನಂಚಿನ ಒಂಜಿ ಪರ್ಫಾರ್ಮೆನ್ಸ್ ಎಂದು ಪನೊಲಿ ದಿನಟದ ಪನಗ ಮಾತ ಜಡ್ಜಸ್ಗಳ ಒಂಜಿ ಅಕಲ್ನ ಇನಿಷಿಯಲ್ ಡೇಸ್ ಎನ್ನಂಡು ಅಂಚಿತ್ತಿನ ಒಂಜಿ ಮೂಮೆಂಟ್ ಎಸ್ ಓಕೆ ಎಂಕ್ ಕುಡಲ ಪನ್ನೆರುಂಡು ಎಂಕ್ ಆಯ್ಚಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ದಾದ ಗೊತ್ತುಂಡ ಅಶ್ವಿನ್ ಈತ್ ಕ್ರೂಲರ್ ಅದ ಎಂಕ್ ಎನ್ನ ಟೈಮ್ ಎನ್ನ ಯಾನ್ ಹಾರ್ಡ್ ವರ್ಕ್ ಮಲ್ತದಿತ್ತೇನೆ ಟೈಮ್ ಎಂಕ್ ನೆನಪಾಂಡು ಯಾನ್ ಈರ್ನ ಲೆಕ್ಕನೆ ಪರ್ಫಾರ್ಮ್ ಮಲ್ತದಿತ್ತೇನೆ ಟೈಮ್ ಎಂಕ್ ಏನೋ ದ್ವೇ ಫೀಲ್ ಅಲ್ಪ ಬೋಡು ಡಾನ್ಸರ್ ಪಂಡಿಬೇಕ ಎಲ್ಟನ್ ಪನ್ನಿ ಲೆಕ್ಕನೆ ಡಾನ್ಸರ್ಸ್ ನಕ್ಲೇನು ಸ್ಟಾರ್ಸ್ ಲೆಕ್ಕ ಫೀಲ್ ಮಲ್ಪೋಡು ಅವು ನಮ್ಮಡ ಒಪ್ಪೋನು ಬೇತಕ್ಲೆಡ್ ಎರಡಲ್ಲಿ ಇಚ್ಚವು
ನಮ್ಮ ಏರ್ ನಮ್ಮ ಸ್ಟಾರ್ಸೇ. ದಿಸ್ ಈಸ್ ಡಾನ್ಸ್, ರಿಯಲ್ ಡಾನ್ಸ್ ಪಂಡ ಒಂದು ಥ್ಯಾಂಕ್ ಯು ಸೊ ಮಚ್. ರೀಲ್ಸ್ಡ್ ದಾಲೈಜ್ ಕುಡ ಪನ್ಪಯನ್ ರೀಲ್ಸ್ಡ್ 30 ಸೆಕೆಂಡ್ ರೀಲ್ಸ್ಡ್ ದಾಲೈಜ್ ನಿಕ್ಕುಲು ಅವು ಎಂಟರ್ಟೈನ್ಮೆಂಟ್ಗೆ ಮಾತ್ರ. ರಿಯಲ್ ಡಾನ್ಸ್ ಉಪ್ಪುನು ಈತ್ ಮೆಹನತ್ ಮಲ್ಪೊಡಿ 17 ಜನ ತೋಜೊಂದುಲ್ಲಾರತ ಇಂದು ಎಕ್ಸಾಕ್ಟ್ಲಿ ಕಂಟೆಂಟ್ ಕ್ರಿಯೇಟ್ ಮಲ್ತದ್ದು ರೀಲ್ಸ್ ಪಾಡ್ದು ಆಡಿಯನ್ಸ್ನ 1 ಮಿಲಿಯನ್ 2 ಮಿಲಿಯನ್ ವ್ಯೂ ಅತ್ತು ಇಂದು ರಿಯಲ್ ವ್ಯೂವರ್ಸ್ ಪಂಡ ಒಂದು ಮೂಲ ಉಪ್ಪುನು. ಸೊ ಗೋ ಫಾರ್ ಇಟ್ ಯಾರ್ ಗೈಸ್, ಸೀರಿಯಸ್ಲಿ. ಥ್ಯಾಂಕ್ ಯು ಓಕೆ, ಗಾಡ್ ಬ್ಲೆಸ್ ಯು. ಆ್ಯಂಡ್ ಎಸ್ ನಿಕ್ಲನ ಕಾಸ್ಟ್ಯೂಮ್ ಲಾತೆ ತುಲೆ ಏತ್ ಸಿಂಪಲ್ ಏತ್ ನೀಟ್. ದಿಸ್ ಕಾಸ್ಟ್ಯೂಮ್ ಇಸ್ ಡಿಸೈನ್ ಬೈ ಅಸ್ ಇಟ್ ಸೆಲ್ಫ್. ಐ ನೋ ಟಾಪ್ ಟು ಬಾಟಮ್. ಐ ನೋ ಅವು ಎಂಟೈರ್ ಗೊತ್ತಾಪುಂಡು. ಟೀ ಶರ್ಟ್ ಲಾತೆ ಒಂಜಿ ಪ್ಯಾಂಟ್ ಇಲ್ಲದ ಪ್ಯಾಂಟ್. ಯಾ ಡಿ ಮಾರ್ಟ್ ತಿಕ್ಕುನ ಟೀ ಶರ್ಟ್ ಗುವೆಲ್ಗೆ ನೀರು ದೆಪ್ಪು ನಂಚಿನ ಬಲ್ ಬಟ್ ಐ ತೆಂಕುಲೆ ಕೊಲ್ದು ಒಂಜಿ ನೈಟೆಡ್ ಮಂತಿ ನಂಚಿನ ಕಾಸ್ಟ್ಯೂಮ್ ವಿತ್ ದ ಡಿಸೈನ್ಸ್ ಎವ್ರಿಥಿಂಗ್ ಮೈ ಹೋಲ್ ಟೀಮ್. ಅವು ಅಲ್ಪ ಕೌಂಟ್ ಆಪುಜಿ ಬೈ ದ ಎಂಡ್ ದಾದ ಕೌಂಟ್ ಆಪಿನಿ ಪಂಡ. ದ ವೇ ಯು ಕ್ರಿಯೇಟೆಡ್, ದ ವೇ ಯು ಪ್ರೆಸೆಂಟೇಟೆಡ್, ದಟ್ ಈಸ್ ಮ್ಯಾಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪೂರ ಇಡೀ ತುಳುನಾಡು ತಗೊಂಡು ಇಡೀ ಕರ್ನಾಟಕ ತಗೊಂಡಲ್ಲೇರು. ಗೋ ಫಾರ್ ಇಟ್ ಗೈಸ್, ಕಿಲ್ ಇಟ್. ಎಸ್ ಸರ್, ಆಬ್ವಿಯಸ್ಲಿ. ಓಕೆ, ಈತ್ ಪುರ ಪಂದೆ ಬೊಕ್ಕ ಒಂದು ಮನ್ಪು ಜನ ಇಟ್ ವಿಲ್ ಬಿ ರಾಂಗ್ ಥಿಂಗ್ ಫಾರ್ ಅಸ್. ಸೊ ಪ್ಲೀಸ್ ಡೂ ದ ನೀಡ್ಫುಲ್. ಓಕೆ, ಡೈ ದಟ್ ಈಸ್ డాన్సర్స్ ల గొప్ప రెవల్ ఆర్టిస్ట్ ల గొప్పడు అకుల్ ఫిల్మ్ కేండర్ ఎంకుల్ ఇండస్ట్రీ కంత దీకా బందన్. ఐ హోప్ హ్యావ్ డన్ ఇట్, వి హ్యావ్ డన్ ఇట్. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ನೆಕ್ಸ್ಟ್ ರೌಂಡ್ಗೂ ಡೈರೆಕ್ಟ್ ಆದು ಬೋಂದುಲ್ಲಾರ ನನ್ನ ನೆಕ್ಸ್ಟ್ ರೌಂಡ್ ಆಯ್ಬೊಕ್ಕದಾದ ಆಪುಂಡು ತೂಕ ಅಡೆಮುಟ್ಟ ನನ್ನ ಲಾತ್ ಎಡ್ಡೆ ಪರ್ಫಾರ್ಮೆನ್ಸ್ನ ಮುಖಾಂತರ ನಮ್ಮ ಡ್ಯಾನ್ಸ್ ವಾರಿಯರ್ಸ್ ವೇದಿಕೆಗೆ ಬಲೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಹಾಗೆಯೇ ಸೈಕಲ್ ಪ್ಯೂರ್ ಅಗರ್ಬತ್ತಿ. ಸೊ ಕಾರ್ಯಕ್ರಮ ಒಳ್ಳೆ ರೀತಿ ನಡೀತಾ ಇದೆ, ವಿಭಿನ್ನವಾದಂತಹ ಪ್ರದರ್ಶನಗಳು ಈ ಒಂದು ವೇದಿಕೆಯಲ್ಲಿ ನಡೀತಾನೇ ಇದೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಸ್ಪಾನ್ಸರ್ಸ್ ಆಗಿರುವಂತಹ ವೈಟ್ ಗೋಲ್ಡ್ ಆಗಿರ್ಬೋದು, ಯಮುನಾ, ಆಶಾ ಸಿಟಿ ಆಗಿರ್ಬೋದು, ಹಾಗೆಯೇ ಹಲವಾರು ಜನ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಸ್ತ್ರ ಗ್ರೂಪ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುವಂತಹ ಹೊತ್ತು. ಸೊ let's have a small break. ಈ ಸುತ್ತಿನ ಕೊನೆಯ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಡಾನ್ಸಿಂಗ್ ಸ್ಟಾರ್ಸ್ ಆ್ಯಂಡ್ ದೇರ್ ಥೀಮ್ ಈಸ್ ಮಣಿಕರ್ಣಿಕಾ. ಮಣಿಕರ್ಣಿಕಾ ಒಂದು ಬಾಲಿವುಡ್ ಸಿನಿಮಾ 2018 ರಿಲೀಸ್ ಆಗಿತ್ತು. ಕಂಗನಾ ರನೌತ್ ಅವರು ಸ್ಟಾರಿಂಗ್ ಮಾಡಿದರು. ಮಣಿಕರ್ಣಿಕಾ ಅನ್ನೋ ರೋಲನ್ನು ಅವರೇ ನಿಭಾಯಿಸಿದರು. ಈ ಮಣಿಕರ್ಣಿಕಾ ಯಾರು? ಈ ಮಣಿಕರ್ಣಿಕಾ ಬೇರೆ ಯಾರೂ ಅಲ್ಲ, 1828 ಹುಟ್ಟಿದಂತಹ ನಾವೇನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರಿತೀವಿ, ಅವರ ಮೊದಲ ಹೆಸರು ಮಣಿಕರ್ಣಿಕಾ. ಮಣಿಕರ್ಣಿಕಾ ಅವರು ಝಾನ್ಸಿಯ ಕ್ವೀನ್ ಆಗಿದ್ದರು. ಆಮೇಲೆ ಗಂಗಾಧರ್ ರಾವನ್ನ ಮದುವೆ ಆದ ನಂತರ ಅವರ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಆಗುತ್ತೆ. ತದನಂತರ ಬ್ರಿಟಿಷ್ನವರು ಅಟ್ಯಾಕ್ ಮಾಡಿದಾಗ ಆ ಟೈಮ್ನಲ್ಲಿ ಅವರು ಯಾವ ರೀತಿ ರಿವೋಲ್ಟ್ ಆದರು, ಹೇಗೆ ದಂಗೆ ಇದ್ದರು, ಹೇಗೆ ಅದನ್ನೆಲ್ಲ ಸಪ್ರೆಸ್ ಮಾಡಿದರು ಅನ್ನೋದನ್ನು ತೋರಿಸೋದೇ ಮಣಿಕರ್ಣಿಕಾ ಅನ್ನೋ ಕಥೆ. ಈ ಮಣಿಕರ್ಣಿಕಾ ಅನ್ನೋ ಕಥೆನ ಯಾವ ರೀತಿ ಡಾನ್ಸಿಂಗ್ ಸ್ಟಾರ್ಸ್ನವರು ಈ ವೇದಿಕೆ ಮೇಲೆ ಬಿಂಬಿಸ್ತಾರೆ ಅಂತ ನೋಡೋಣ. ಆರ್ ಯು ಆಲ್ ರೆಡಿ? ಸೊ ಲೆಟ್ಸ್ ಸಿ ದಟ್. भारतवर्ष एक महान सभ्यता है जहाँ सदा चेहरों पर गौरव था और दिलों के दरवाजे हर मेहमान के लिए खुले थे. इन्हीं दरवाजों से एक दिन घुस आए कुछ क्रूर. हिंसा और अत्याचार के सामने जब घायल हो रही थी हर आत्मा, तब इस मिट्टी के गर्भ से उठ खड़ी हुई मणिकर्णिका. भाऊ, कन्या कैसे कलाइयां घुमाती है, मैं दिखाती हूँ. ओ राजा जी, ओ महाराजा जी, नैना चुगल खोर राजा जी. नैना चुगल खोर राजा जी.
देखा दीक्षित जी, हमारी मनु सबसे अलग है। आपकी मनु अब झांसी की हो चुकी है। परंपरा के अनुसार नया नाम दिया जाएगा लक्ष्मी। झांसी की रानी, रानी लक्ष्मीबाई की। मन की रुन झुन छुप ना पाए, मन की रुन झुन छुप ना पाए, खनक खनक खन के नैना। पुठिया सीधिया लीका पाके मेरा लेख बनाया, तेरा लिखया समझण बैठी ते कख समझ ना आया। अंग्रेजी सरकार गिद्धों की तरह झांसी पर नजर गाड़े बैठी है। अगर झांसी को सही समय रहते उत्तराधिकारी नहीं मिला तो ये झांसी को भी हड़प लेगी। रानी लक्ष्मीबाई ने अपने पति की मृत्यु के बाद एक पुत्र दामोदर राव को गोद लिया। मैं लक्ष्मीबाई प्रतिज्ञा करती हूँ, जब तक मेरे शरीर में रक्त है मैं पूर्ण निष्ठा से झांसी की सेवा करूँ। Indians. मैं वो मशाल बनूंगी जो हर भारतीय के अंदर आजादी की भूख बनकर देगी। महारानी, अगर अंग्रेजों ने हम पर हमला किया तो क्या होगा? मैं अपनी झांसी नहीं दूंगी। अगर युद्ध ही एकमात्र रास्ता है तो युद्ध होगा। मेरी नस नस तार कर दो और बना दो एक सितार। राग भारत मुझ पे छेड़ो, झंझनाओ बार बार। देश से ये प्रेम आंखों से झलकना चाहिए। ना रहो या ना रहो, भारत ये रहना चाहिए। महारानी, अंग्रेज हम पर कभी भी हमला कर सकते। अंगरक्षक, राजकुमार को हमारे पास लेकर आओ। शत्रु से कह दो जरा, सीमा में रहना सीख ले। ये मेरा भारत अमर है, सत्य कहना सीख ले। भक्ति की इस शक्ति को बढ़कर दिखाना चाहिए। रहो या ना रहो, भारत ही रहना चाहिए। हम लड़ेंगे और छत्रपति शिवाजी महाराज के स्वराज के सपने को पुनः जीवित करेंगे। तिनका था हमने सवारा, अपनी वो माटी और घर बारा। लुट रहा ये जवान अपना वतन, आंखों से अपनी संकल्प बोल के
अंग्रेजों ने हमला बोल दिया। जनरल ह्यू रोज ने अपनी आत्मकथा द ह्यू रोज इन द सेंट्रल इंडिया कैंपेन 1858 में लिखा था, मैं झांसी की रानी लक्ष्मीबाई को इतिहास का सर्वश्रेष्ठ योद्धा मानता हूं। अगर विद्रोहियों में एक मर्दानी थी, वो झांसी वाली रानी थी। ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ನೋಡೋ ಅವಕಾಶ ನಮಗೆ ಸಿಕ್ತು, ಅದೇ ಈ ಮಣಿಕರ್ಣಿಕಾ. ಸೊ ಈ ಟೀಮ್ ನಮಗೆ ಅದ್ಭುತವಾದಂತಹ ಒಂದು ಡ್ಯಾನ್ಸನ್ನು ಕೊಟ್ಟಿದೆ. ಮಣಿಕರ್ಣಿಕಾನ ಒಂದು ನೃತ್ಯ ರೂಪಕವನ್ನು ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದೆ. ಇದ್ರ ಬಗ್ಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಆ್ಯಂಡ್ ಫಸ್ಟ್ಲಿ ನಾನು ಎಲ್ಟನ್ ಸರ್ ನಿಮ್ಮ ಹತ್ರನೇ ಕೇಳೋಣ, ಈ ಮಣಿಕರ್ಣಿಕಾ ನಿಮಗೆ ಹೇಗೆ ಫೀಲ್ ಆಯಿತು? ಗಣೇಶರೇ ನಮಸ್ತೆ. ನಮಸ್ತೆ. ಹೆಂಗೆ ಇಷ್ಟ ಜೆನ್ಯುನ್ಲಿ ಸ್ಪೀಕಿಂಗ್ ಹೆಂಗೆ ಮಸ್ತ್ ಇಷ್ಟ ಅಂಡೆ ಕ್ಲೀನ್ ಇತ್ತು ಆ್ಯಕ್ಟ್. ಈ ಕಾನ್ಸೆಪ್ಟ್ಗೆ ಈ ಥೀಮ್ ನಮ್ಮದಾದ ಕೊರ್ದಿತ್ತ ಮೂವಿ ರೌಂಡ್ ಪನ್ನೇಕ್ ಐ ಥಿಂಕ್ ಈತ ಆ್ಯಕ್ಟ್ ತೂ ಇನೆಟ್ ಒನ್ ಆಫ್ ದಿ ಆ್ಯಕ್ಟ್ ಕ್ಲಾರಿಟಿ ಇತ್ತದು ಸ್ಟಾರ್ಟ್ ಟು ಎಂಡ್ ತೂ ಪೈನಿ ಪಂಡ ಒನ್ ಆಫ್ ವೆರಿ ನೈಸ್ಲಿ ಡನ್. ಪಣ ಓಪನಿಂಗ್ ದಾದ ಎಂಚ ಓಪನ್ ಆವಡು ಐದು ಬೊಕ್ಕ ಎಂಚ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಂಡು ನಡುಟು ಸ್ಟೋರಿ ಟೆಲ್ಲಿಂಗ್ ಇತ್ತಂಡು, ಡ್ರಾಮಾ ಇತ್ತಂಡು, ಡಾನ್ಸಿಂಗ್ ಇತ್ತಂಡು, ಫೈಟ್ ಇತ್ತಂಡು, ಕ್ಲೈಮ್ಯಾಕ್ಸ್ ಬತ್ತಂಡು, ಎವ್ರಿಥಿಂಗ್ ವಾಸ್ ಅ ಪ್ರಾಪರ್ ನೈಸ್ಲಿ ಡನ್ ಪ್ಯಾಕೇಜ್. ಆ್ಯಂಡ್ ಸಿಂಕ್ರನೈಸೇಷನ್ ಒಪ್ಪ ಡಾನ್ಸಿಂಗ್ ಅವಾರ್ಡ್ ಜೋಕಲ್ನ ಬ್ಯೂಟಿಫುಲ್ ಡುವೆಟ್ ಪೋರ್ಷನ್ ನಿಕ್ಲ ರಜ್ಜನದಲ್ಲ ಭಾರಿ ಪೊರ್ಲುಡು ಮಂತದಾರ್. ಅವು ಒಂಜಿ ನಮ್ಮ ಲ್ಯಾಂಗ್ವೇಜ್ ನಮ್ಮ ಒಂಜಿ ಆ ಕ್ಲಾಕ್ ಲಿಫ್ಟ್ ಅಂದು ಪನ್ಪ ಅವು 360 ಪತ್ತೊಂದು ತಿರುಗ್ಯಾರೆ ಮೂಲ್ದಿದ್ದು ಅವಳ ಕ್ಲೀನ್ ಅದು ಮಂತನ ಅವ್ರನ್ನ ಲೈನ್ಸ್ ಕ್ಲೀನ್ ಇತ್ತಂಡು. ಸೊ ಇಟ್ಸ್ ನೈಸ್ ಹೆಂಗೆ ಇಷ್ಟ ಹೆಂಗೆ ನೋ ಫ್ಲಾಸ್. ಬಟ್ ಈತ್ ಮನ್ಪುನೇಕ್ ನನ್ಲ ಸ್ಕೋಪ್ ಉಂಡಂದು ಇರೆಕ್ಲ ಗೊತ್ತುಂಡು ಎಂಕ್ಲ ಗೊತ್ತುಂಡು. ಸೊ ನನ್ಲ ಪುಷ್ ಮನ್ಪ್ಲೆ ಜೋಕ್ಲೇನ್ ದೇ ಆರ್ ಆಲ್ ಟ್ಯಾಲೆಂಟೆಡ್ ಎಡ್ಡೆ ಮನ್ಪೇರ್ 100% ಮನ್ಪೇರ್ ಈರ್ ಪುಷ್ ಮನ್ಪ್ಲೆ ಅಂತ ಗಣೇಶರೇ. ಓಕೆ ಬಟ್ ನೆವರ್ದಲೆಸ್ ಜೋಕ್ಲೆ ಬ್ಯೂಟಿಫುಲಿ ಡನ್. ಎಕ್ಸ್ಪ್ರೆಷನ್ ಒಂತೆ ಕಮ್ಮಿತ್ತು ನಾಂಡಲ್ಲ ಅವು ಪ್ರಾಕ್ಟೀಸ್ ಮನ್ಪ್ಲೆ. ಬಟ್ ಐ ಲವ್ ದಿ ಆ್ಯಕ್ಟ್ ಆ್ಯಂಡ್ ಇಟ್ ವಾಸ್ ಕ್ಲೀನ್, ನೀಟ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಎಲ್ಟನ್ ಸರ್. ಇರ್ ಬಂಡಿ ಲೆಕ್ಕನೆ ನಮ್ಮಲ್ಲ ಒಂಚೂರು ಆ ಡಾನ್ಸಿಂಗ್ ಲ್ಯಾಂಗ್ವೇಜ್ ಒಂಚೂರು ಕಲ್ಪಗ ಸರ್ ಅವು ದಾದ ಬಂಡಿ ಕ್ಲಾಕ್ದ ಐಕ್ ಪನ್ಪುನು ಇಟ್ಸ್ ಅ ಕ್ಲಾಕ್ ಲಿಫ್ಟ್ ಅಂದ ಪನ್ಪ ಕ್ಲಾಕ್ ಲಿಫ್ಟ್ ರಡ್ಡ್ ಕಾರ್ ಮುಳ್ಳುದ ಲೆಕ್ಕ ಇತ್ತಂತುಲೆ ಒಂಜಿ 10 ಇತ್ತು ಒಂಜಿ ಮೂಜೆಟ್ ಇಟ್ ಗೋಸ್ 360 ಅದೇ. ಓಕೆ ಸೊ ಇಟ್ಸ್ ಅ ಕ್ಲಾಕ್ ಲಿಫ್ಟ್ ಪನ್ಪ. ಸೊ ಐಕೆ ಕ್ಲಾಕ್ ಲಿಫ್ಟ್ ಪನ್ಪಿನತೆ. ಸೊ ಒಂಜಿ ಹೊಸ ವರ್ಡ್ ನಿಕ್ಕೆ ತಿಕ್ಕಂಡಂಗೆ ಟೈಮಿಂಗ್ ಇಸ್ 10:10. 10:10. ಓಕೆ ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೂವಿಂಗ್ ಆನ್ ಟು ರಶ್ಮಿತಾ ಚಂಗಪ್ಪ ದಾದಪನ್ಪರ್ ಮಣಿಕರ್ಣಿಕಾ. ಎಸ್ ಹಾಯ್ ಗೈಸ್. ಹಾಯ್ ಮೇಡಮ್. ಆ್ಯಕ್ಚುಲಿ ನಾನು ಕೊರಿಯೋಗ್ರಾಫರ್ಡನೆ ಫಸ್ಟ್ ಬಾತ್ ಎರಡು ಗಣೇಶ್ ಜಿ ಮಸ್ತ್ ಕ್ಲೀನ್ ಎಂಟ್ರಿ ಎಂಚಾಂಡ್, ಫೈಟ್ ಎಂಚಾಂಡ್, ಮದ್ಮೆ ಎಂಚಾಂಡ್, ಕಣನಿ ಎಂಚ ಸಾಯ್ತೀರಿ ಎಂಚ ವಾರ್ ಮಂತರ ಎವ್ರಿಥಿಂಗ್ ಪಿನ್ ಟು ಪಿನ್ ಆನ್ ನಡುಡಿ ವಾಲ್ ಎಂಚಾಂಡ್ ಫಂಡಿಜಾರ್ ಮಾರ ಯಾನಿತ ಲೈನ್ ಡೌಲ ಬರ್ಪುಂಡು ಅವು ಅಂಡರ್ಸ್ಟುಡ್ ಅವು ಕ್ಲಾರಿಟಿ ಇತ್ತದ ಪನ್ಪಿನೋ ತೂಪದೆ ಜರತೆ. ಓಕೆ ದಟ್ ಈಸ್ ಅಂಡರ್ಸ್ಟುಡ್. ಸೊ ಮಾತ ಪಿನ್ ಟು ಪಿನ್ ಕಟ್ಟು ಎಂಚ ಬೋಡು ಆತತೆ ಕ್ರಿಸ್ಪ್ ದಿತ್ತಾರೆ. ಪರ್ಫಾರ್ಮೆನ್ಸ್ ಇಸ್ ವೆರಿ ಕ್ರಿಸ್ಪ್. ಮಾತ ಜೋಕಲ್ಲ ಲೈಕ್ ಅಮೇಝಿಂಗ್. ಆ್ಯಂಡ್ ಝಾನ್ಸಿ ಓಲ್ಲ ಎಕ್ಸ್ಪ್ರೆಷನ್ ಡ್ರಾಪ್ ಮಂದಿಜೇರು ನನ್ನೆಲ್ಲ ಬೆಟರ್ ಮಂದದೊಲಿ ಬಟ್ ಓಲ್ಲ ಡ್ರಾಪ್ ಮಂದಿಜೇರು ಅವೆನ್ ಕ್ಯಾರಿ ಮಂದಿದ್ದಾರೆ. ಟಯರ್ಡ್ ಆಂಡಲ್ಲ ಎಕ್ಸ್ಪ್ರೆಷನ್ ಮಾತ್ರ ಬಿಡ್ತಿದ್ದಾರೆ. ಅಪ್ಕಮಿಂಗ್ ಡೇಸ್ ಐ ಆಮ್ ಲುಕಿಂಗ್ ಲೈಕ್ ಮೂವ್ ಫ್ರಮ್ ಯು ಗೈಸ್. ಯಾ ಆಲ್ ದ ಬೆಸ್ಟ್. Thank you so much, Rashmita Changappa. Next, moving on to Kishore Aman Shetty.
ಡಾನ್ಸಿಂಗ್ ಸ್ಟಾರ್ಸ್. ಹಾಯ್ ಸರ್. ನಮಸ್ಕಾರ. ನಮಸ್ತೆ ಗಣೇಶ್ ಸರ್. ನಮಸ್ತೆ. ಫಸ್ಟ್ ಲಾಸ್ಟ್ ಮೊಟ್ಟ ನಿಕುಲ್ ದಾದ ಆ್ಯಕ್ಟ್ ಮಲ್ತದಾರ ಅವೇ ಆ್ಯಕ್ಟ್ಲ ಅವೇ ಒಂಜಿ ಕಾನ್ಸೆಪ್ಟ್ ಇರ್ನ ಎಲ್ಲೆಡೆ ಪ್ಲೇ ಆವೊಂದಿತ್ತಂಡ ಅವೇ ಟೈಮಿಂಗ್ಲ ನಿಕುಲ್ ರಡ್ಡ್ಲ ಮ್ಯಾಚ್ ಮಲ್ತೊಂದಿತ್ತಾರೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಈತ್ ಟೀಮಡ್ ಅಂಚಿಂದೊಂಜಿ ಇಂದು ವೇರಿಯೇಷನ್ ಬೈಜ್ ನಿಕಲ್ನ ದಾದ ಪೂರ ಆ ಬಾಲೆ ಪುಟ್ಟಿನ ಬೊಕ್ಕದ ಒಂಜಿ ಪೋರ್ಷನ್ ಉಂಡತ್ತ ಲಾಸ್ಟ್ ಎಂಡ್ ಮುಟ್ಟದ. ದಟ್ ಈಸ್ ವೆರಿ ನೈಸ್ ಯಾರ್. ಡಾನ್ಸಿಂಗ್ ವೈಸ್ ವೆರಿ ಕ್ಲೀನ್. ಆಫ್ಟರ್ ಸೆಕೆಂಡ್ ಹಾಫ್ ಉಂಡದೆ ಭಾರಿ ಶೋಕದ ಒಂಜಿ ಆ್ಯಕ್ಟ್ ಒಂದು ಬೊಕ್ಕ ಸ್ಟಾರ್ಟ್ ಮಲ್ತಾರತ್ತ. ಸ್ಟಾರ್ಟ್ ಮಲ್ತದ ಆಯ್ಬುಕ್ ಇಂದು ಮೂವಿ ಇರು ತೂತಾರ ಗಣೇಶರೇ ತೂತಾರದು. ಹಾಂ ಇಂದು ಮೂವಿದ ಒಂಜಿ ಎಂಕ್ಲೆಕ್ ಫುಲ್ ಫ್ಲೆಜ್ ತೂಯರ ತಿಕ್ಕದನೆ ಎಂಕಂದು ಅಪ್ಪಣ್ಣ ಎಂಕ್ಲೆಕ್ ಕನ್ವೆ ಆಂಡ್ ದಾದ ಎಂಕುಲ್ ರೌಂಡ್ಸ್ ಕೊಡ್ದಿತ್ತ ಆವೇನು ಈರು ಕರೆಕ್ಟ್ ಆದ ಇಂದು ಎಂಕ್ಲೆಗ್ ಕನ್ವೆ ಮಲ್ತದ್ದು ಬುಡಿಯಾರ್ ಆಡಿಯನ್ಸ್ಗೆಲ್ಲ ಕನ್ವೆ ಮಲ್ತು ಬುಡಿಯಾರ್. ಬಟ್ ಎಂಕ್ ಒಂಚೂರು ಡಾನ್ಸಿಂಗ್ ವೈಸ್ ನನ್ನಲ್ಲ ಇಂಪ್ರೂವೇಷನ್ ಬೋರ್ಡು ಪನ್ಪಿನ ಒಂಜಿ ಎನ್ನ ಪಾತೆರ ಗಣೇಶರು ಈರ್ನ ಮನಸ್ಸು ಏತ್ ಕ್ಲೀನ್ ಉಂಡ ಆತೆ ಕ್ಲೀನ್ ಡಾನ್ಸಿಂಗ್ಲ ಇತ್ತನ್. ಓಕೆ ಬಟ್ ಎಂಕ್ ದಾದ ಬೋರ್ಡು ನನ್ನ ಆತ ಒಂಚೂರು ಇರ ಗೊತ್ತು. ಸೀಸನ್ 4 ದಿಸ್ ಈಸ್ ಲೈಕ್ ಯುನೋ ನನ್ನ ಜೋಕುಲ್ ಎಡೆಡ್ಡೆ ದೇನ್ ಪತೊಂಬೋಡು ಅವು ಈರ್ಡ ಉಂಡು ಆ ಕೆಪಾಸಿಟಿ ಆ ಜೋಕ್ಲೆಡ ಉಂಡು ಬೊಕ್ಕ ಆರು ಈರ್ನ ಬರಿಟುಲ್ಲೆರತ ಈರ್ಲಾತೆ ವೆರಿ ಈರ್ನ ಬಾಡಿ ಲ್ಯಾಂಗ್ವೇಜ್ ಉಂಡಾತ ಭಾರಿ ಶೋಕ್ ಉಂಡು. ಈರ್ನ ಕಂಟೆಂಪ್ರರಿದ ಒಂಜಿ ಮೂವ್ಸ್ ತೂಯನ ಐಟ್ ಈರ್ನ ಲ್ಯಾಂಗ್ವೇಜ್ ಉಂಡಾದ ಬಾಡಿದ ಕರೆಕ್ಟ್ ಇತ್ತನ್ ಅವೆನ್ ಫಾಲೋ ಅಪ್ ಮಲ್ತೊಂಪೋಲೆ ಬೊಕ್ಕ ಹೋಲ್ ಜೋಕುಲ್ಲಾತೆ ಈರ್ ದಾದ ಪೂರ ಕಲ್ಪಾದು ಕೊಡ್ತಾರೆ ಪ್ರಾಪರ್ಟಿ ಲತೋಲೆ ಓಲೋಲುಂಡು ಅವೆನ್ ಪೂರ ಅಂಚನೆ ಕೊನೋದು ಬ್ಯಾಕ್ ಪೊಸಿಷನ್ ದಿದಿತ್ತೇರು. ಹೋಲ್ ಹ್ಯಾಕ್ಟ್ ಎಂಕ್ ಭಾರಿ ಇಷ್ಟ ಆತಂಡು. ನಮ್ಮ ಮೂಜಿ ಜಡ್ಜಸ್ಗೆಲ್ಲ ಇಷ್ಟ ಆತಂಡು. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಗೈಸ್. ಎಡ್ಡೆ ಮಲ್ಪ್ಲೆ ನಾನು ನೆಕ್ಸ್ಟ್ ರೌಂಡ್ಗೂ ದಾದ ಈರ್ ಪತಂಬರ್ಪರ್ ಅಂಕ್ಲೆಗೆ ಒಂಜಿ ಕ್ಯೂರಿಯಾಸಿಟಿ ಉಂಡು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಕಿಶೋರ್ ಸರ್. ಆನೊಂಜಿ ಭಾರಿ ಶೋಕ್ದ ಕಾಂಪ್ಲಿಮೆಂಟ್ ನಿಕ್ಲೆ ಕೊರಿಯರ್ ಅವು ದಾದ ಬಂದುಂಡ ಈ ಸ್ಟೇಜ್ ನಿಕುಲ್ ದಾದ ಡಾನ್ಸ್ ಮಲ್ತಾರ ಐಡ್ದು ಕಂಪ್ಲೀಟ್ ಸಿನಿಮಾ ರೇ ಕನ್ವೆ ಆಂಡ್ ಪನ್ಪಿನ ಇಂಥ ಕಾನ್ಸೆಪ್ಟ್ ಉಪ್ಪುನೆ ಅವು ನಂಗೆ ಎಂಟೈರ್ ಸಿನಿಮಾ ಮುಲ್ಪ ನಂಗೆ ಡಿಪಿಕ್ಟ್ ಆವಡು ಅವೇನು ನಿಕುಲ್ ಮಲ್ದಾರೊಂದು ಪಾಂಡೇರು. So congratulations guys, that's a wonderful compliment for you all. Thank you sir. Thank you. Thank you once again, and team Dancing Stars, you'll do good. Okay. Thank you. Performance ಮಾತೆಲ್ಲ ತೂದಾಂಡೆ. Now it's a very difficult situation. ಒಂದು ನಮಕ್ಲ ಆತ ಇಷ್ಟ ಇಜ್ಜಿ ಈ ಸಿಚುವೇಶನ್ ಬಟ್ ಇಟ್ಸ್ ಆಲ್ ಅಬೌಟ್ ರೂಲ್ಸ್, ಇಟ್ಸ್ ಆಲ್ ಅಬೌಟ್ ದ ಗೇಮ್. ಸೊ ಫಸ್ಟ್ ಟೀಮ್ ಓ ಎಲಿಮಿನೇಟ್ ಆಪೊಂಡು ದಟ್ ಟೀಮ್ ವುಡ್ ಬಿ ಅವತಾರ್ ಡಾನ್ಸ್ ಅಕಾಡೆಮಿ. ಈ ಟೀಮ್ ಈ ಎಪಿಸೋಡ್ ಎಲಿಮಿನೇಟ್ ಆಪೊಂಡು. So sorry, but nevertheless, ಈ ಟೀಮ್ಗೆ wishing all the luck from all of us, and ಎಡ್ಡೆ ಮಲ್ಪ್ಲೆ ಎಡ್ಡೆ ಹಾರ್ಡ್ ವರ್ಕ್ ಮಲ್ಪ್ಲೆ ನಲ್ತೊಂದು ಪ್ಲೆ, and God bless you all. Thank you. And second team ಪನೇರ್ ಇಷ್ಟ ಒಂದಿಜ್ಜಿ ಅವು ಆ್ಯಕ್ಚುಲಿ ಎಲ್ಟನ್ ಪನ್ಲೇಕನೆ ಒಂದೊಂಜಿ ಲಾಸ್ಟ್ ದ ಸಿಟುವೇಶನ್ ಈಗ್ಲಿಗೆ ಇಂಚ ಆದ್ ಬರ್ಪು, ಬಟ್ ಇಟ್ಸ್ ಆಲ್ ಅಬೌಟ್ ಗೇಮ್ ಆಫ್ ದ ಪ್ಲ್ಯಾನ್. So second team is going to be eliminate Dream Zone Dance Crew. ಎಂಕ್ಲೆನ್ ಈತ್ ಕೌಂಟಿಂಗ್ ಎಂಕ್ಲು ಈತ್ ಪೂರ ಮಲ್ತ ದಾಯ ಬೊಕ್ಕಲ್ಲ, ಬಟ್ ಒಂಚೂರು ಎಂಕ್ಲೆಗ ಅಲ್ಪ ಆತ್ ಬಂಗ ಆದ ಎಂಕ್ಲೆಗ ಈ ಮೈನಸ್ ತುಯಾರೆ ತಿಕ್ಕಂಡು. ಸೊ ಐ ಹೋಪ್ ನೆಕ್ಸ್ಟ್ ನಿಕುಲ್ ಬನ್ನಾಗ ವಿಲ್ ಕಮ್ ಬ್ಯಾಕ್ ವಿತ್ ದ ಬ್ಯಾಂಗ್, ಆ್ಯಂಡ್ God bless you guys. All the best. Thank you. ನನ್ನ ಬರ್ಪಿನ ದಾದ ಉಂಡಾತ ಮಸ್ತ್ ಪ್ರಿಪೇರ್ ಆದ ಬಲೆ. ಸೊ ಎಂಕ್ಲೆಗ್ ನಿಕ್ಲೆ ಕಮೆಂಟ್ ಕೊರ್ರೆ ಆ್ಯಂಡ್ ಜೋಜ್ ಮಾಡ್ಬಾರ ಎಂಕ್ಲೆಗ್ ಬಂಗಾವಡು. ಸೊ ಫುಲ್ ಬೂಮ್ ಆದ ಬಲೆ. ಆಲ್ ದ ಬೆಸ್ಟ್. ಮ್ಯಾನ್ ಮಾತ ಟೀಮ್ಗೆ ಒಂಜೆ ರಿಕ್ವೆಸ್ಟ್ ಮನ್ಪುನು, ಈ ಸ್ಟೇಜ್ನು ಒಂಜಿ ಒಂತೆ ಸೀರಿಯಸ್ ಎತ್ತುನ್ಲೆ ಅಪರ್ಚುನಿಟೀಸ್ ಮಸ್ತ್ ಕಮ್ಮಿ ತಿಕ್ಕೊಂಡು ನಾನು ಇಂಚ ಅಪರ್ಚುನಿಟಿ ತಿಕ್ಕನಾಗ ಅವೆನ್ 100% ಆಯ್ತಾ ಫುಲ್ಲೆಸ್ಟ್ಗೆ ಯೂಸ್ ಮಲ್ಪ್ಲೆ, ಎಡ್ಡೆ ಪರ್ಫಾರ್ಮ್ ಮಲ್ಪ್ಲೆ, ಹಾರ್ಡ್ ವರ್ಕ್ ಮಲ್ಪ್ಲೆ, ಪ್ರಿಪೇರ್ ಅದ್ ಬಲೆ. ಓಕೆ, ವಿ ಆಲ್ಸೋ ವಾಂಟ್ ಟು ನಮಕ್ ಡಿಫಿಕಲ್ಟ್ ಅವ ಜಡ್ಜ್ ಮನ್ಪೇರೆ ಅಂಚನೆ ಪರ್ಫಾರ್ಮೆನ್ಸ್ ಕೊರ್ಲೆ, ಆ್ಯಂಡ್ ಸ್ಟ್ರಿಕ್ಟ್ಲಿ ಸೇಯಿಂಗ್ ರೂಲ್ಸ್ ಈಸ್ ರೂಲ್ಸ್.
ಐಟ್ ಡುವೆಟ್ಗೆ ಏತ್ ಇಂಪಾರ್ಟೆನ್ಸ್ ಕೊರೋಡು ಆತೆ ಇಂಪಾರ್ಟೆನ್ಸ್ ನಮ್ಮ ಗ್ರೂಪ್ಗಳ ಕೊರೋಡು ಸೊ ಮೇಕ್ ಅ ಬ್ಯೂಟಿಫುಲ್ ಪ್ಯಾಕೇಜ್ అని ಕೂಡ ಪನಂದುಲ್ಲೆ ಆ ಪ್ಯಾಕೇಜ್ ಎಂಚ ಮನ್ಪರ ಗ್ರೂಪ್ಗೆ ಅವಡ್ ಡುವೆಟ್ ಪರ್ಫಾರ್ಮೆನ್ಸಸ್ ಉಪ್ಪಡ್ ಐಟೆ ಒಂಜಿ ಪ್ಯಾಕೇಜ್ ಎಂಚ ಮನ್ಪರ್ ಐಟ್ ಉಪ್ಪುನು ಪೂರ ಸೊ ಐ ಬಿಲೀವ್ ದಟ್ ಯು ಗೈಸ್ will come with a bang with all performances. Namak difficult avadu and kuda panada namak difficult avadu judges nakle comment manpera avadu dada manpunu encha perform antade and namak work avadu mata golden buzzer kor kamare and ancha avadu exactly. So it's a humble request guys to all of you materla ee stage ಗೆ ಈ ಶೋಗ್ ಡಾನ್ಸ್ ವಾರಿಯರ್ ಸೀಸನ್ 4 ವೈದಂಡು ಆ ಶೋಗ್ ಒಂಜಿ ವ್ಯಾಲ್ಯೂ ಕೊರ್ದು ಒಂಜಿ ರೆಸ್ಪೆಕ್ಟ್ ಕೊರ್ದು ಒಂಜಿ ಸೀರಿಯಸ್ ಎತ್ತೊಂದ್ಲೆ ಅಂದ್ ಜೆನ್ವಿನ್ಲಿ ದಿಲ್ಸೆ ರಿಕ್ವೆಸ್ಟ್ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಲವ್ ಯು ಆಲ್. ಫೈನಲಿ ನಾವು ಈ ಸುತ್ತಿನ ಅಂತ್ಯಕ್ಕೆ ಬಂದಿದ್ದೇವೆ ಹಾಗೂ ನಮ್ಮ ಜಡ್ಜಸ್ಗಳು ಹೇಳಿದ ರೀತಿ 2 ಟೀಮನ್ನು ನಾವು ಎಲಿಮಿನೇಟ್ ಮಾಡಿದ್ದೀವಿ. ಯಾರೆಲ್ಲ ಈ ವರ್ಷ ಡಾನ್ಸ್ ವಾರಿಯರ್ ಸೀಸನ್ 4ನಲ್ಲಿ ನಮ್ಮ ಜೊತೆ ಇನ್ನು ಮುಂದಿನ ಸುತ್ತಿಗೆ ಬರೋಕ್ಕಾಗಿಲ್ಲ ಅವ್ರಿಗೆ ದಯವಿಟ್ಟು ಸಾರಿ ಹಾಗೂ ಆಲ್ ದ ಬೆಸ್ಟ್. ಯಾಕೆಂದರೆ ಮುಂದಿನ ಎಂಡೇವರ್ಸ್ ನಿಮ್ಮದು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನಷ್ಟು ಡಾನ್ಸ್ ಕಾಂಪಿಟೇಷನ್ಗೆ ಹೋಗಿ ಮತ್ತೆ ಡಾನ್ಸ್ ವಾರಿಯರ್ ಸೀಸನ್ 5 ಬನ್ನಿ ಅಂತ ಹೇಳ್ತಾ ಆ್ಯಂಡ್ ನಮ್ಮ 12 ತಂಡಗಳು ಇನ್ನೊಂದು ರೌಂಡ್ನ ಮುಖಾಂತರ ನಿಮ್ಮ ಮನೆಗೆ ಬರ್ತಾರೆ ಖಂಡಿತವಾಗಿಯೂ ಕೂಡ. ಅಲ್ಲಿ ತನಕ ನೀವೆಲ್ಲರೂ ಕೂಡ ನಮ್ಮನ್ನು ಮಿಸ್ ಮಾಡಿ ನಮ್ಮ ಟಿವಿಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್. This program is brought to you by VK Developers, powered by Nippon Paint, V2 Realty, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by